ಸೇರಿರುವಂತಹ ಎಲ್ಲ ಇಲಾಖೆಗಳ ಅಧಿಕಾರಿ ವರ್ಗದವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಈ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದ ಸದುಪಯೋಗ ಪಡೆಯಲು ಬಂದಿರುವಂತಹ ಈ ಗ್ರಾಮದ ಎಲ್ಲ ಗ್ರಾಮಸ್ಥರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಜೈ ಹಿಂದ್. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಲೆಕ್ಕಾಧಿಕಾರಿ ಶ್ರೀಮತಿ ಚೈತ್ರ ಇವರು ಹೂಗೊಟ್ಟು ಗೌರವಿಸಬೇಕಾಗಿ ತಮ್ಮೆಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಒಂದು ಮಹತ್ವಾಕಾಂಕ್ಷೆ ಕಾರ್ಯಕ್ರಮ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಎನ್ನತಕ್ಕಂಥ ಕಾರ್ಯಕ್ರಮದ ಅಂಗವಾಗಿ ಇವತ್ತು ನರಿಂಗಾಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಉಳ್ಳಾಲ ತಹಶೀಲ್ದಾರರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಎಲ್ಲ ಗಣ್ಯರನ್ನು, ಜನಪ್ರತಿನಿಧಿಗಳನ್ನು, ಮಾಧ್ಯಮ ಮಿತ್ರರನ್ನು ಮತ್ತು ಹಾಗೆ ನನ್ನ ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನು ಮತ್ತೊಮ್ಮೆ ನಾನು ಸ್ವಾಗತ ಮಾಡಿಕೊಳ್ತಾ, ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಕಂದಾಯ ಇಲಾಖೆಯಲ್ಲಿ ಬಾಕಿ ಇರತಕ್ಕಂತಹ ಹಲವಾರು ಪ್ರಕರಣಗಳನ್ನು, ಹಲವಾರು ವಿಚಾರಗಳನ್ನು ಗ್ರಾಮಸ್ಥರ ಸಮಕ್ಷಮ ಒಂದು ಕಾಲಮಿತಿಯಲ್ಲಿ ಅದನ್ನು ಇತ್ಯರ್ಥ ಮಾಡುವಂಥದ್ದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಇದು ಸಭೆಗೆ ಸೀಮಿತವಾದ ಕಾರ್ಯಕ್ರಮ ಅಲ್ಲ. ಸಭೆ ಭಾಳ ಚುಟುಕಾಗಿರಬೇಕು ಅನ್ನೋದು ನಮ್ಮ ಉದ್ದೇಶ ಕೂಡ. ಇಡೀ ದಿನ ನಮ್ಮ ನರಿಂಗಾಣ ಗ್ರಾಮದ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತಹ ವಿವಿಧ ಸಮಸ್ಯೆಗಳ ಬಗ್ಗೆ ನಾವು ಅದನ್ನು ತಳತನಿಕೆ ಮಾಡತಕ್ಕಂಥದ್ದು, ಇತ್ಯರ್ಥ ಮಾಡತಕ್ಕಂಥದ್ದು ಈಗ ಕಾರ್ಯಕ್ರಮ ನಾವು ಮಾಡ್ತೀವಿ. ಹಾಗೆ ನಮ್ಮ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ಸರ್ವೆ ಇಲಾಖೆ, ಎಲ್ಲ ಇಲಾಖೆಯ ನಮ್ಮ ಅಧಿಕಾರಿ ಸ್ನೇಹಿತರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಗ್ರಾಮ ವಾಸ್ತವ್ಯದ ಮುಖ್ಯ ಉದ್ದೇಶ ಗ್ರಾಮಸ್ಥರ ಸಮಸ್ಯೆಗಳನ್ನು ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಅಧಿಕಾರಿಗಳು ಅದನ್ನು ನಿರ್ವಹಣೆ ಮಾಡತಕ್ಕಂಥದ್ದು, ಇತ್ಯರ್ಥಪಡಿಸತಕ್ಕಂಥದ್ದು. ಇವತ್ತು ಇಡೀ ದಿನ ಉಳ್ಳಾಲ ತಾಲೂಕು ಕಚೇರಿಯೇ ನಿಮ್ಮ ಗ್ರಾಮದಲ್ಲಿ ಇರ್ತದೆ. ಸರ್ವೆ ಇಲಾಖೆ ಜೊತೆ ಸೇರಿಕೊಂಡು ಇಡೀ ತಾಲೂಕು ಕಚೇರಿ ಒಂದು ದಿನ ನಾವು ಇಲ್ಲಿ ಕೆಲಸ ಮಾಡತಕ್ಕಂಥದ್ದು ಈ ಕಾರ್ಯಕ್ರಮದ ಉದ್ದೇಶ. ನರಿಂಗಾಣ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಉಳ್ಳಾಲ ತಾಲೂಕು ರಚನೆಯಾಗಿ ಈಗ 6 ತಿಂಗಳಾಗಿದೆ. ನಾವು ಮಾರ್ಚ್ 1ರಿಂದ ಒಂದು ಪೂರ್ಣ ಪ್ರಮಾಣದ ತಾಲೂಕಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಮಂಗಳೂರಿನ ಕೆಲವು ಗ್ರಾಮಗಳು, ಬಂಟ್ವಾಳದ ದೊಡ್ಡ ದೊಡ್ಡ ಗ್ರಾಮಗಳು ಈ ತಾಲೂಕಿಗೆ ಸೇರಿದೆ. ತಾಲೂಕು ಸೇರ್ಪಡೆ ಆಗ ಸಂದರ್ಭದಲ್ಲಿ ಕೆಲವರಿಗೆ ಹಲವಾರು ಅನುಮಾನಗಳಿತ್ತು. ಇದು ಬಂಟ್ವಾಳದಲ್ಲಿ ಇದ್ವಿ, ನಾವು ಉಳ್ಳಾಲಕ್ಕೆ ಹೋದ್ಮೇಲೆ ಹೇಗೆ ನಮ್ಮ ಕೆಲಸಗಳಾಗ್ತದ ಅನ್ನತಕ್ಕಂಥ ಸಂಶಯಗಳು ಸುಮಾರು ಜನ ನಾನು ಗ್ರಾಮ ವಾಸ್ತವ್ಯ ಮಾಡೋ ಸಂದರ್ಭದಲ್ಲಿ ಕೇಳ್ತಾ ಇದ್ರು. ಖಂಡಿತವಾಗಿ ನೀವು ಬಂಟ್ವಾಳಕ್ಕೆ ಹೋಗಿ ಕೆಲಸವನ್ನು ಮಾಡಿಸ್ಕೊಳ್ಳೋದು ಎಷ್ಟು ಬೇಗ ಮಾಡಿಸ್ಕೊತಿದ್ರು, ಅದಕ್ಕಿಂತ ಹೆಚ್ಚು ತ್ವರಿತವಾಗಿ ಉಳ್ಳಾಲ ತಾಲೂಕಿನಿಂದ ನಿಮ್ಮ ಕೆಲಸಗಳು ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಪಕ್ಷಭೇದ ಮರೆತು ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ಶ್ರೀಮತಿ ಮಮತಾ ಗಟ್ಟಿಯವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಈಗ ನಾನು ಒಂದು 5 ಗ್ರಾಮ ವಾಸ್ತವ್ಯವನ್ನು ಮಾಡಿದ್ದೀನಿ, ಜಿಲ್ಲಾಧಿಕಾರಿ ಅವರು ಸೇರಿ ಎಲ್ಲ ಕಾರ್ಯಕ್ರಮಕ್ಕೂ ಅವರು ಬಂದಿದ್ದಾರೆ, ಸಲಹೆಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಈ ಗ್ರಾಮದ ಹಿರಿಯರು ಪದ್ಮನಾಭ ನರಿಂಗಾಣ ಅವರು, ನಾನು ಮಂಗಳೂರು ತಹಶೀಲ್ದಾರ್ ಆಗಿದ್ದಾಗ 5 ವರ್ಷದಲ್ಲಿ ನರಿಂಗಾಣ ಅಂದ ಕೂಡಲೇ ನನಗೆ ನೆನಪಾಗ್ತಿದ್ದು ಪದ್ಮನಾಭ ಅವರೇ. ಯಾಕೆಂತ ಹೇಳಿದ್ರೆ ತುಂಬ ಸಮಸ್ಯೆಗಳನ್ನ ನಾವು ತಗೊಂಡ್ಬರ್ತಾ ಇರ್ತೀವಿ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಹಾಗಾಗಿ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ.
ಈಗ ನಮ್ಮಲ್ಲಿ ಬಾಕಿ ಇರತಕ್ಕಂಥದ್ದು 94C ಬಗ್ಗೆ ನಾನು ಒಂದು ಪೂರ್ವಭಾವಿ ಸಭೆ ಕಳೆದ ವಾರ ಮಾಡಿದೆ. ಆಗ ಪಂಚಾಯತ್ ಉಪಾಧ್ಯಕ್ಷರು, ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಕೂಡ ಒಂದು ಸಮಸ್ಯೆ, 2-3 ಸಮಸ್ಯೆಗಳನ್ನ ನನ್ನ ಮುಂದೆ ಪ್ರಸ್ತಾಪ ಮಾಡಿದ್ರು. ಮೊದಲನೇದಾಗಿ 94C ಕಡತಗಳ ಬಗ್ಗೆ ಮಾತಾಡಿದ್ದಾರೆ. ಅಷ್ಟೂ ಕಡತಗಳನ್ನು ಅರ್ಹರಾಗಿದ್ದವರಿಗೆ ನಾವು 15 ದಿನ ಒಳಗಡೆ ಇದೇ ವೇದಿಕೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಹಕ್ಕುಪತ್ರವನ್ನು ಕೊಡಲಿಕ್ಕೆ ನಾವೊಂದು ಯೋಜನೆಗಳನ್ನ ಹಾಕೊಂಡಿದ್ದೀವಿ. ಇದರಲ್ಲಿ ಯಾವುದೇ ರೀತಿಯಾದಂತಹ ಮಧ್ಯವರ್ತಿಗಳಿಲ್ಲದೆ, ನಾನು ಪದೇ ಪದೇ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಬೇರೆ ಬೇರೆ ಕಾರಣಗಳಿಂದ ನಮ್ಮ ಗ್ರಾಮಸ್ಥರಿರ್ಬೋದು, ಪ್ರಾಣಿಗಳಿರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಅದನ್ನು ವಂಚಿತ ಮಾಡ್ಕೊಳ್ಳತಕ್ಕಂಥದ್ದು, ತಪ್ಪು ಅಭಿಪ್ರಾಯ ತಗೊಳ್ಳೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಎಷ್ಟು ಜನ ಅರ್ಹರಿದ್ದಾರೋ ಅದರ ಪಟ್ಟಿಯನ್ನು ನಾವು ಇವತ್ತು ಪಂಚಾಯತಿಗೆ ಕೊಡ್ತಾ ಇದ್ದೀನಿ. ಪಂಚಾಯತಿಯವರು ಅದನ್ನು ಪರಿಶೀಲನೆ ಮಾಡಿ ಅವರು ಪತ್ರ ಕೊಟ್ಟು ಕೂಡಲೇ ನಾವು ಎಲ್ಲ ಅರ್ಹರಾದಂಥ 94C ಮನೆ ಕಟ್ಟಿ ಕೂತಿರೋರಿಗೆ ಹಕ್ಕುಪತ್ರಗಳನ್ನು ಮಾನ್ಯ ಶಾಸಕರ ಮೂಲಕ ನಾವು ಅದನ್ನು ವಿತರಣೆ ಮಾಡಲಿಕ್ಕಿದ್ದೇವೆ. ಇದು ಮೊದಲನೇ ವಿಷಯ. ಮತ್ತು ಎರಡನೇದಾಗಿ ನಿವೇಶನಕ್ಕೆ ಸಂಬಂಧಪಟ್ಟ ಹಾಗೆ ಹೋದ ಸಲ ನಮ್ಮ ಸದಸ್ಯರು ಪ್ರಸ್ತಾಪ ಮಾಡಿದ್ದಾರೆ. ನರಿಂಗಾಣದಲ್ಲಿ ಸೂಕ್ತವಾದ ಸರ್ಕಾರಿ ಜಾಗ ಲಭ್ಯ ಇದೆ. ಸರ್ಕಾರಿ ಜಾಗದ್ದು ಕೊರತೆಯನ್ನು ನಮ್ಮಲ್ಲಿಲ್ಲ. ಅದನ್ನು ನಾವು ಗುರುತು ಮಾಡಿಕೊಂಡು ನಿವೇಶನ ಕೊಡತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಾವು ಇವತ್ತು ಹಮ್ಮಿಕೋತಾ ಇದ್ದೀವಿ. ನಮ್ಮ ತಾಲೂಕು ಸರ್ವೇಯರು ಕೂಡ ನಮ್ಮ ಜೊತೆ ಇದ್ದಾರೆ. ನಾನು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು PDO ಇವತ್ತೆಲ್ಲ ಅದರಲ್ಲಿ ಚರ್ಚೆ ಮಾಡಿ ಎಲ್ಲಿ ಜಾಗ ಸೂಕ್ತ ಅನ್ನೋದು ನಾವು ವಿಸಿಟ್ ಮಾಡಿ ಅದನ್ನು ನಾವು ಕಾಯ್ದಿರಿಸಲಿಕ್ಕಿದ್ದೇವೆ. ಅದೇ ರೀತಿ ರುದ್ರಭೂಮಿಗೆ ಸಂಬಂಧಪಟ್ಟ ಹಾಗೆ ಅದು ದಫನ್ ಭೂಮಿ ಇರ್ಬೋದು, ನಮ್ಮ ಹಿಂದೂ ರುದ್ರಭೂಮಿ ಇರ್ಬೋದು, ಮುಖ್ಯವಾಗಿ ಪ್ರತಿ ಗ್ರಾಮದಲ್ಲೂ ಕೂಡ ಸರ್ಕಾರದ ಆದೇಶನೇ ಇದೆ, ಜಾಗಗಳನ್ನು ನಾವು ಕಾಯ್ದಿರಿಸಬೇಕಾಗಿದೆ. ಆ ಕಾರ್ಯಕ್ರಮವನ್ನು ಕೂಡ ನಾವು ಈ ಸಭೆಯಲ್ಲಿ ಮತ್ತು ಈ ಕಾರ್ಯಕ್ರಮ ಮುಗಿದು ಕೂಡಲೇ ಅದನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ. ಮತ್ತು ಮುಖ್ಯವಾಗಿ ಬೇರೆ ಬೇರೆ ಕಾರಣಗಳಿಂದ ಅದು ಬಂಟ್ವಾಳದಲ್ಲಿ ಕೆಲವು ಕಡತಗಳೆಲ್ಲ ಬಾಕಿ ಉಳಿದಿದೆ. ಆ ಕಡತಗಳನ್ನು ಕೂಡ ನಾವು ಬಂಟ್ವಾಳ ತಾಲೂಕು ಕಚೇರಿಯಿಂದ ನಮ್ಮ ಉಳ್ಳಾಲ ತಾಲೂಕು ಕಚೇರಿಗೆ ತರಿಸ್ಕೋತಾ ಇದ್ದೀವಿ. ನರಿಂಗಾಣಕ್ಕೆ ಸಂಬಂಧಪಟ್ಟಂಥ ಯಾವುದೆಲ್ಲ ಕಡತಗಳು ಬಾಕಿ ಇದೆ ಅನ್ನೋದನ್ನು ಕೂಡ ನಾವು ಪಟ್ಟಿ ತಂದಿದ್ದೀವಿ. ಅವುಗಳನ್ನು ಕೂಡ ನಾವು ಇವತ್ತು ಪರಿಶೀಲನೆ ಮಾಡಿ ಇತ್ಯರ್ಥ ಮಾಡಲಿಕ್ಕಿದ್ದೀವಿ. ಮತ್ತು ವಿಶೇಷವಾಗಿ ಇವತ್ತು ಕೆಲವು ಗ್ರಾಮಸ್ಥರುಗಳಿಗೆ ಕೆಲವು ಬೇರೆ ಬೇರೆ ಸಮಸ್ಯೆಗಳು ಇರ್ಬೋದು. ಸೊ ಅದನ್ನು ನಾವು ಈ ಸಭೆ ಮುಗಿದು ಕೂಡಲೇ ನಾವಿಲ್ಲೇ ಆ ಅರ್ಜಿಗಳನ್ನ ತಗೊಳ್ಳೋವಂಥದ್ದು, ಅದನ್ನು ಸ್ಥಳತನಿಖೆ ಮಾಡಲಿಕ್ಕಿದ್ರೆ ಸ್ಥಳತನಿಖೆ ಮಾಡಲಿಕ್ಕೆ ಒಂದು ಟೈಮ್ ಕೊಟ್ಟು ನಾವು ಅಲ್ಲಿಗೆ ಹೋಗಿ ಅದನ್ನು ಇತ್ಯರ್ಥ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಮಾಡ್ತೀವಿ. ಸೊ ಎಲ್ಲ ಕೆಲಸಗಳು ಒಂದೇ ದಿನ ಆಗುತ್ತೆ ಅಂತ ನಾನು ಆಶ್ವಾಸನೆ ಕೊಡೋದಿಲ್ಲ. ಆಶ್ವಾಸನೆ ಕೊಡೋಂಥ ಅಧಿಕಾರ ನಮಗೂ ಕೂಡ ಇರೋದಿಲ್ಲ. ಕಾಲಮಿತಿನಲ್ಲಿ ಸರ್ಕಾರದ ನಿಯಮಗಳ ಅಡಿಯಲ್ಲಿ ತ್ವರಿತವಾಗಿ ಆ ಕೆಲಸಗಳನ್ನು ಮಾಡಿಕೊಡತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಕೂಡ ಇದೆ. ಸೊ ಇವತ್ತು ನಮ್ಮ ಉಪ ತಹಶೀಲ್ದಾರ್ ಇಲ್ಲೇ ಇದ್ದಾರೆ, RI ಇದ್ದಾರೆ, ವಿಲೇಜ್ ಅಕೌಂಟೆಂಟ್ ಇದ್ದಾರೆ, ಸರ್ವೇರ್ ಇದ್ದಾರೆ. ಸೊ ಇಲಾಖೆಗೆ ಸಂಬಂಧಪಟ್ಟಂತೆ ತೀರ್ಮಾನಗಳನ್ನು ನಾವು ಇವತ್ತೇ ಇಲ್ಲೇ ತಗೊಳ್ಳಿಕ್ಕೆ ನಮ್ಗೆ ಅವಕಾಶ ಇದೆ. ಮತ್ತು BPL ಕಾರ್ಡ್ ಬಗ್ಗೆ ನಾನು ಕಳೆದ ಸಭೆ ಮೀಟಿಂಗ್ ಮಾಡಿದಾಗ ಕೆಲವು ಪ್ರಸ್ತಾವನೆಯನ್ನು ಹೇಳಿದ್ರು. ಒಂದು 25 BPL ಕಾರ್ಡ್ಗಳು ಎಲಿಜಿಬಲ್ ಇದ್ದರೂ ಕೂಡ ಅದು ಜನರೇಟರ್ ಆಗಿರಲಿಲ್ಲ. ಸೊ ಅದು ಜುಲೈ 1ರಿಂದ BPL ಕಾರ್ಡ್ ವಿತರಣೆ ಸ್ಥಗಿತ ಆಗಿದೆ. ಅದ್ರ ಹಿಂದೆ ಯಾವುದೆಲ್ಲ BPL ಕಾರ್ಡ್ ಆಗಿದೆಯೋ ಅದನ್ನೆಲ್ಲ ನಾವು ಮಂಜೂರು ಮಾಡಿಕೊಟ್ಟಿದ್ದೀವಿ. ಇವತ್ತು ಕೆಲವು ಕಾರ್ಡ್ಗಳನ್ನು ಕೂಡ ನಾವು ವಿತರಣೆ ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಸಾಮಾಜಿಕ ಸೇವಾ ಭದ್ರತೆ ಯೋಜನೆಗಳು ತಮಗೆಲ್ಲ ಗೊತ್ತೇ ಇದೆ. ನಮ್ಮ ನರಿಂಗಾಣ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಸುಮಾರು 2200ವರೆಗೆ ನಾವು ವೇತನಗಳನ್ನ ಕೊಡ್ತಾ ಇದ್ದೀವಿ. ಇಡೀ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ 65 ವರ್ಷ ಮೇಲ್ಪಟ್ಟಂಥವರು ಅವರಿಗೆ ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ನೇರವಾಗಿ ನಾವು ಅದನ್ನು ಸಂಪರ್ಕ ಮಾಡಲಿಕ್ಕಿದ್ದೇವೆ. ಅವರು ಅರ್ಜಿ ಕೊಡಬೇಕು ಅಂತ ಇರೋಲ್ಲ. ಹಿಂದೆ ಅವರಿಗೆ ವಿಧವಾ ವೇತನ ಬರ್ತಾ ಇರ್ಬೋದು, ವೃದ್ಧಾಪ್ಯ ವೇತನ ಬರ್ತಾ ಇರ್ಬೋದು. ಅವ್ರಿಗೆ 65 ವರ್ಷ ಆದ ಕೂಡಲೇ ಅದು 800 ರೂಪಾಯಿ ಇದೆ. ಸಂಧ್ಯಾ ಸುರಕ್ಷಾ 1200 ರೂಪಾಯಿ ಬರ್ತದೆ. ಅದನ್ನು ನಾವು ಲಿಂಕ್ ಮಾಡಲಿಕ್ಕಿದ್ದೇವೆ. ಎಷ್ಟೋ ಜನ ಅರ್ಹರಾದವರು ಇನ್ನೂ ಕೂಡ ಪೆನ್ಷನ್ಗೆ ಅರ್ಜಿ ಕೊಟ್ಟಿಲ್ಲ. ಸೊ ಅಂಥವ್ರನ್ನೂ ಕೂಡ ನಾವು ಇವತ್ತು ಗುರುತು ಮಾಡಿ ಅವರಿಗೆ ಪೆನ್ಷನ್ ಕೊಡತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಮಾನ್ಯ ಕಂದಾಯ ಇಲಾಖೆಯ ಆದೇಶದಂತೆ 72 ಗಂಟೆನಲ್ಲಿ ನಾವು ಪೆನ್ಷನನ್ನು ಕೊಡಬೇಕಾಗಿದೆ. ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಅರ್ಜಿದಾರರನ್ನ ಓಡಾಡಿಸಬಾರ್ದು ಅಲ್ಲಿ ಇಲ್ಲಿ ಅಂತೇಳಿ. ಇವತ್ತು ವೈದ್ಯಾಧಿಕಾರಿಗಳು ಕೂಡ ಇಲ್ಲೇ ಇರ್ತಾರೆ. ಸೊ ವಯಸ್ಸಿನ ದೃಢಪತ್ರಗಳು ಬೇಕಿದ್ರು ಕೂಡ ನಾವು ಇಲ್ಲೇ ಪಡ್ಕೋತೀವಿ. ಸೊ ಅಂಥವರು ಕೂಡ ಇವತ್ತು ನಾವು ಅರ್ಜಿಗಳನ್ನ ಸಂಗ್ರಹ ಮಾಡ್ತೀವಿ. ಅರ್ಜಿ ಬರ್ಕೊಡ್ಲಿಕ್ಕೆ ನಾವೇ ವ್ಯವಸ್ಥೆ ಮಾಡಿದ್ದೀವಿ. ನೀವು ಅರ್ಜಿಯನ್ನು ಬರ್ಕೊಂಡು ಬರೋ ಅವಶ್ಯಕತೆ ಇರೋದಿಲ್ಲ. ಮತ್ತು ಜೆರಾಕ್ಸ್ ವ್ಯವಸ್ಥೆನೂ ಕೂಡ ನಾವು ಮಾಡ್ಕೊಂಡಿರ್ತೀವಿ. ತಾವು ದಾಖಲೆಗಳನ್ನ ಕೊಟ್ಟರೆ ಆಯಿತು. ಮತ್ತು ಇಲ್ಲಿ ನಾನು ಇವತ್ತು ಸಂಜೆವರೆಗೂ ಕೂಡ ನಾನು ಇಲ್ಲೇ ಇರ್ತೇನೆ. ಇವತ್ತು ಸಭೆ ಮುಗಿದ ಕೂಡಲೇ ಮುಗೀತು ಅಂತಲ್ಲ. ಸೊ ಸಂಜೆವರೆಗೂ ಕೂಡ ತಾವು ನಾನು ಸಂಪರ್ಕ ಮಾಡ್ಬೋದು. ಕೆಲವು ಕಡೆ ಇನ್ಸ್ಪೆಕ್ಷನ್ ಕೂಡ ನಾವು ಹೋಗ್ಲಿಕ್ಕಿದ್ದೀವಿ, ಅಲ್ಲೂ ಕೂಡ ನಾನು ಸಂಪರ್ಕ ಮಾಡ್ಬೋದು. ಮತ್ತು ಗ್ರಾಮ ಪಂಚಾಯಿತಿ ಮತ್ತು ಕಂದಾಯ ಇಲಾಖೆ ಒಂದು ಜೋಡಿಯಾಗಿ ಕೆಲಸ ಮಾಡಿದ್ರೆ, ಸಮನ್ವಯದಿಂದ ಕೆಲಸ ಮಾಡಿದ್ರೆ ಗ್ರಾಮಸ್ಥರ ಎಷ್ಟೋ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಮಾನ್ಯ ಶಾಸಕರು ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಅವರು ಯಾವುದೋ ಕಾರ್ಯನಿಮಿತ್ತ ಬಂದಿಲ್ಲ. ಅವ್ರು ಯಾವಾಗಲೂ ಒಂದು ಮಾತು ಹೇಳ್ತಾರೆ,
ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಸೇತುವೆ ಹಾಗೆ ಕೆಲಸ ಮಾಡಬೇಕು. ಅಂದರೆ ನಾವು ನಿಮ್ಮ ಜೊತೆ ಸೇರಿ ಕೆಲಸ ಮಾಡಿದ್ರೆ ಆ ಕೆಲಸಕ್ಕೆ ಒಂದು ಅರ್ಥ ಇರ್ತದೆ, ಆ ಕೆಲಸ ಒಂದು ಫಲಪ್ರದ ಆಗ್ತದೆ. ಸೊ ಇಷ್ಟೆಲ್ಲ ನಿಮ್ಮ ಗಮನಕ್ಕೆ ತಂದು ಕೆಲವು ಅಂಕಿಅಂಶಗಳೆಲ್ಲ ಇದೆ. ನಾನು ಇದನ್ನು ಹೆಚ್ಚಿಗೆ ನಿಮಗೆ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಇವೆಲ್ಲ ನಿಮಗೆ ಗೊತ್ತಿರ್ತದೆ. ಆನಂತರ ನಾನು ಮಾಧ್ಯಮ ಸ್ನೇಹಿತರು ಕೂಡ ಈ ಮಾಹಿತಿಗಳನ್ನ ನಾನು ಕೊಡ್ತೇನೆ. ಸೊ ಎಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನು ಮಾಡ್ತಾ, ಈ ಸಭೆ ಮೈಕಲ್ಲಿ ಮಾತಾಡೋಂಥದ್ದಲ್ಲ, ಹೆಚ್ಚಿಗೆ ಚರ್ಚೆ ಮಾಡೋಂಥದ್ದಲ್ಲ. ವೈಯಕ್ತಿಕವಾಗಿ ಏನು ಸಮಸ್ಯೆಗಳಿದ್ರು ತಾವು ಬನ್ನಿ ಮಾತಾಡಿ. ಇಲ್ಲೇ ನಾನು ಚೇರಲ್ಲಿ ಇಲ್ಲೇ ಇರ್ತೇನೆ, ಮತ್ತು ಪಂಚಾಯತಿ ಪ್ರತಿನಿಧಿಗಳು ಕೂಡ ಇಲ್ಲೇ ಇರ್ತಾರೆ. ಸೊ ಇಷ್ಟನ್ನು ಹೇಳಿ ಮತ್ತೊಮ್ಮೆ ಎಲ್ಲ ಇಲಾಖಾಧಿಕಾರಿಗಳಿಗೆ ನಾನು ಸ್ವಾಗತವನ್ನು ಬಯಸ್ತಾ ಮತ್ತೊಮ್ಮೆ ನಿಮಗೆ ನನ್ನ ಧನ್ಯವಾದವನ್ನು ಹೇಳ್ತಾ ನಾನು ನನ್ನ ಈ ಉದ್ಘಾಟನಾ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಎಂಬ ಕಾರ್ಯಕ್ರಮಕ್ಕೆ ಒತ್ತುಗೊಟ್ಟು ನಮ್ಮ ತಹಶೀಲ್ದಾರರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದ್ದಾರೆ. ತಮಗೆ ವಂದನೆಗಳು. ಈ ಒಂದು ಸಭೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿನ ಸದಸ್ಯರುಗಳು ಹಾಗೆ ಹಿರಿಯರು ಎಲ್ಲ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಎಲ್ರಿಗೂ ಈ ಒಂದು ವಿತರಣೆ ಕಾರ್ಯಕ್ರಮವನ್ನು ಕಂದಾಯ ನಿರೀಕ್ಷಕರು ತಮ್ಮ ಮುಂದಿಡ್ತಿದ್ದಾರೆ. ಈ ಆದೇಶ ಪತ್ರವನ್ನು ಮಾನ್ಯ ತಹಶೀಲ್ದಾರರು ವಿತರಣೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಹುಸೇನ್ ಪೊಟ್ಟಳಿಕೆ MK ಮೂಸೆಕೊನ್ನಿ ತೌಡುಗೋಳಿ ಕ್ರಾಸ್ ಸಂಧ್ಯಾ ಸುರಕ್ಷಾ ಯೋಜನೆ ಐಸಮ್ಮ ಮೊಯ್ದೀನ್ ಕುನ್ನಿ ಆಳ್ವರ ಬೆಟ್ಟು ಮನೆ ವಿಧವಾ ವೇತನ ಬೀಪಾತುಮ್ಮ ಮೊಯ್ದೀನ್ ಬ್ಯಾರಿ ರಕ್ತೇಶ್ವರಿ ಕಟ್ಟೆ ಬೀಪಾತುಮ್ಮ ವಿಧವಾ ವೇತನ ಮೊಯ್ದೀನ್ ಬ್ಯಾರಿ ರಕ್ತೇಶ್ವರಿ ಕಟ್ಟೆ ಅಬ್ದುಲ್ ರಹಿಮಾನ್ MA ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ರವೀಂದ್ರ ಶೆಟ್ಟಿ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಸಂಕಪ್ಪ ಶೆಟ್ಟಿ ಪೂವಣಿ ಶೆಟ್ಟಿ ತೌಡುಗೋಳಿ ಕಮಲ ಸಂಧ್ಯಾ ಸುರಕ್ಷಾ ಯೋಜನೆ ಕಮಲ ನಾರಾಯಣ ನೆಬಿಸಮ್ಮ ಸಂಧ್ಯಾ ಸುರಕ್ಷಾ ಯೋಜನೆ ನೆಬಿಸಮ್ಮ ದೌಡುಗೋಳಿ ಅಬ್ಬಾಸ್ ಸಂಧ್ಯಾ ಸುರಕ್ಷಾ ಯೋಜನೆ ಪೊಟ್ಟಳಿಕೆ ನಫೀಸಾ ವಿಧವಾ ವೇತನ ಕೋಡಿಮನೆ ಜರೀನಾ ವಿಧವಾ ವೇತನ ತೌಡುಗೋಳಿ ಕ್ರಾಸ್ ಐಸಮ್ಮ ಸಂಧ್ಯಾ ಸುರಕ್ಷಾ ಮೊಯ್ದೀನ್ ಕುನ್ನಿ ಆಳ್ವರ ಬೆಟ್ಟು ಕೋಡಿಮನೆ ನಫೀಸಾ ಕೋಡಿಮನೆ ಅಂತ ಉಂಟು ವಿಧವಾ ವೇತನ ರೇಷನ್ ಕಾರ್ಡ್ ಯಮುನಾ ನೆತ್ತಿಲಪ್ಪದವು ತೌಡುಗೋಳಿ ರೇಷನ್ ಕಾರ್ಡ್. ಓಕೆ, ಧನ್ಯವಾದಗಳು. ಬಹುಶಃ ಮಾನ್ಯ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ UT ಖಾದರ್ ಅವರು ಈ ಒಂದು ತಾಲೂಕನ್ನ ಉಳ್ಳಾಲ ತಾಲೂಕು ಅಂತೇಳಿ ರಚನೆ ಮಾಡಿದ ನಂತರ ಯಶಸ್ವಿಯಾಗಿ ನಮ್ಮ ಕ್ಷೇತ್ರದ ಜನರ ಏನಿವತ್ತು ಆದ್ಯತೆಗಳಿವೆ ಅದನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಬಾಳೆಪುಣಿಯಲ್ಲೇ ಒಂದು ಗ್ರಾಮ ವಾಸ್ತವ್ಯವನ್ನ ಮಾಡುವ ಮುಖಾಂತರ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನೇ ನಮ್ಮ ಕ್ಷೇತ್ರದಲ್ಲಿ ಉದ್ಘಾಟನೆ ಮಾಡಿ ತದನಂತರ ಅದನ್ನ ಮಾನ್ಯ ತಹಶೀಲ್ದಾರು ಬಹಳಷ್ಟು ಯಶಸ್ವಿಯಾಗಿ ಈ ಒಂದು ಗ್ರಾಮದ ಕಡೆಗೆ ಇದ್ದುಕೊಂಡು ವಾಸ್ತವ್ಯ ಹೂಡಿಕೊಂಡು ಎಷ್ಟೇ ಹೊತ್ತಾದ್ರೂ ಕೂಡ ಜನರ ಸಮಸ್ಯೆಗಳನ್ನ ನೀಗಿಸಿ ತರಿಸೋಗಿಸಿ ಆ ಕ್ಷೇತ್ರಕ್ಕೆ ವಿಸಿಟ್ ಕೊಟ್ಟು ಇವತ್ತು ಬಹಳಷ್ಟು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ. ಮಾನ್ಯ ತಹಶೀಲ್ದಾರ್ ಅವರಿಗೆ, ಅವರ ಇಲಾಖೆಯ ತಂಡಕ್ಕೆ, VA ಅವರಿಗೆ ಊರಿನ ಜನತೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಸರ್. ಹಾಗೆಯೇ ಈ ಒಂದು ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಉಪಾಧ್ಯಕ್ಷರು ತಂಡ ಯಶಸ್ವಿಯಾಗಿ ಊರಿನ ಜನರಿಗೆ ತಿಳಿಯಪಡಿಸುವುದರ ಮುಖಾಂತರ ಇದನ್ನು ಕೂಡ ಮಾಹಿತಿಯನ್ನಾಗಿ ತಿಳಿದುಕೊಂಡು ಇವತ್ತು ಪಂಚಾಯತ್ ಕೂಡ ಜನರೊಟ್ಟಿಗೆ ಬೆರೆತು ಜನರ ಯಾವ ಸಮಸ್ಯೆ ಇದೆ ಅದನ್ನು ಕೂಡ ನೀಗಿಸುವಲ್ಲಿ ನಮ್ಮ ನರಿಂಗಾನ ಗ್ರಾಮ ಪಂಚಾಯತ್ ಕೂಡ ಯಶಸ್ವಿ ತಂಡವಾಗಿ ಕೆಲಸ ಮಾಡ್ತಾ ಇದೆ. ನಾನು ಪಂಚಾಯತ್ ಕೂಡ ಅಭಿನಂದನೆಗಳನ್ನ ಸಲ್ಲಿಸಿಕೊಂಡು ಬಹುಶಃ ಇವತ್ತು ತಹಶೀಲ್ದಾರ್ ಆ ಕಾರ್ಯವೈಖರಿ ಈ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾವನೆಯನ್ನು ಕೂಡ ಮಾಡಿದ್ರು. ಬಹುಶಃ ನಾನು ತಮ್ಮ ಹತ್ರ ಕೇಳಿಕೊಳ್ಳುವುದಿಷ್ಟೇ, ತಾವು ಗ್ರಾಮ ಸಭೆಗಳಲ್ಲಿ ಸರಿ ಇಲ್ಲಿ ನರಿಂಗಾನ ಗ್ರಾಮ ಪಂಚಾಯತ್ ಅಲ್ಲಿ ಗ್ರಾಮ ಸಭೆಗಳಲ್ಲಿ ಬಹಳಷ್ಟು ಸಮಸ್ಯೆಗಳಿತ್ತು. ಕಂದಾಯ ಇಲಾಖೆ ಇದನ್ನ ಹೇಳ್ತಾ ಇರ್ತಾರೆ. ಯಾವಾಗ್ಲೂ ಒಂದು ಬೇಡಿಕೆ ಇತ್ತು, ತಹಶೀಲ್ದಾರ್ ಬರಬೇಕು, ಸಮಸ್ಯೆಗಳನ್ನ ಪರಿಹರಿಸಬೇಕು ಅಂತ ಹಿಂದೆಯೂ ಕೂಡ ಬೇಡಿಕೆಗಳಿತ್ತು. ಬಹುಶಃ ಇವತ್ತು ಅದನ್ನ ತಾವು ಬಂದ ಮೇಲೆ ಸರಿದೂಗಿಸಿದ್ದಿ ಸರ್. ಇವತ್ತು ಜನರು ನಮ್ಮ
ನಮ್ದು ಬಂದಿದ್ದಾರೆ. ಬಹಳಷ್ಟು ಆಕಾಂಕ್ಷೆ ಇಟ್ಟು ತಾವು ಜನರ ಸಮಸ್ಯೆಗಳನ್ನ ನೀಗಿಸ್ತೀರಿ ಅಂತೇಳಿ ಬಂದಿದ್ದಾರೆ. ತಾವು ಏನು ಅವರ ಸಮಸ್ಯೆಯನ್ನ ಇಟ್ಕೊಂಡು ಬಂದಿದ್ದೀರಾ ಅದನ್ನ ತಾವು ಕೂಡ ಸ್ಥಳ ಭೇಟಿ ಮಾಡಿ ಖುದ್ದಾಗಿ ತಾವು ಮಾಡ್ತೀರಿ. ಸಮಸ್ಯೆ ಜಾಗಕ್ಕೆ ಹೋಗಿ ನೋಡಿದ್ರೆ ಅದನ್ನು ಕೂಡ ತಮ್ಮ ಕಾರ್ಯವೈಖರಿಯಲ್ಲಿ ತಾವು ಮಾಡುವುದನ್ನ ನಾವು ನೋಡಿದ್ದೇವೆ. ಬಹುಶಃ ಈ ವರ್ಷ ನರಿಂಗಾನ ಗ್ರಾಮ ಪಂಚಾಯತಿನ ಕಂದಾಯ ಇಲಾಖೆಯ ಸಮಸ್ಯೆಗಳು ಖಂಡಿತವಾಗಿ ಕೂಡ ಸರಿದೂಗಿಸ್ತವೆ ಎನ್ನುವಂತ ನಮಗೆ ವಿಶ್ವಾಸ ಇದೆ. ಆ ನೆಲೆಯಲ್ಲಿ ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನ, ಹಾಗೆ ವಿವಿಧ ಇಲಾಖೆಗಳ ಯೋಜನೆಗಳನ್ನು ಕೂಡ ಇವತ್ತು ಸರ್ ಹೇಳಿದ್ರು. ತಮ್ಮಲ್ಲೇ ಇವತ್ತು ಅರ್ಜಿಯನ್ನ ತೆಗೆದುಕೊಂಡು 72 ಗಂಟೆಯ ಒಳಗಡೆಯೇ ಈ ವಿಚಾರಣೆಯನ್ನ ನಾವು ಸರಿ ಮಾಡಿಸಿ ನಿಮ್ಗೆ ಆದೇಶ ಪತ್ರವನ್ನು ಕೂಡ ಕಳಿಸಿಕೊಡ್ತೇವೆ ಅಂತ ಹೇಳಿದ್ರು. ನಿಜವಾಗಿ ಕೂಡ ಇದೊಂದು ಅದ್ಭುತ ಕಾರ್ಯಕ್ರಮ, ಯಶಸ್ವಿ ಕಾರ್ಯಕ್ರಮ. ಇದನ್ನ ತಾವೇನು ತಹಶೀಲ್ದಾರರಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ ಸರ್, ನಿಜವಾಗಿದು ಒಂದು ದೇವರ ಸೇವೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಎಲ್ಲಿಯೂ ಅಶಕ್ತರಿರ್ತಾರೆ, ಅವರಿಗೆ ತಾಲೂಕು ಕಚೇರಿಗೆ ಹುಡುಕೊಂಡು ಬರ್ಲಿಕ್ಕೆ ಕಷ್ಟ ಆಗ್ತದೆ. ಇವತ್ತು ಏನು ತಾವು ವೈದ್ಯಾಧಿಕಾರಿಗಳು ಕೂಡ ಇದ್ದಾರೆ, ಆ ಒಂದು ಸಮಸ್ಯೆನ ತೂಗಿಸಿ ಅವರಿಗೆ ಸರಿಯಾದ ಮಟ್ಟದಲ್ಲಿ ಹುಡುಕಿಸಿಕೊಟ್ಟು ಆ ವೇತನಗಳನ್ನ ಕೊಡುವಂತದ್ದು ಜಾರಿ ಮಾಡುದು, ರೇಷನ್ ಕಾರ್ಡ್ ಇದನ್ನ ತಾವು ಮಾಡಿಕೊಟ್ರೆ ಸರ್ ನಿಜವಾಗಿ ಕೂಡ ಇದು ಅತ್ಯುತ್ತಮವಾದಂತ ಕೆಲಸ ಅಂತ ನಾನು ಅಭಿನಂದಿಸಿಕೊಂಡು ಮುಂದೆಯೂ ಕೂಡ ತಮ್ಮ ಕಾರ್ಯವೈಖರಿ ಮುಂದೆಯೂ ಕೂಡ ಸಾಗ್ಲಿ. ಪ್ರೀತಿಯ ನರಿಂಗಾನ ಗ್ರಾಮದ ಗ್ರಾಮಸ್ಥರೇ ಹಾಗೂ ಅಂಗನವಾಡಿ ಕಾರ್ಯಕರ್ತರೇ, ಆಶಾ ಕಾರ್ಯಕರ್ತರು, ಬಂದಂತಹ ಎಲ್ಲ ಇಲಾಖೆಯವರಿಗೆ ವಂದಿಸ್ತಾ ಈಗಾಗಲೇ ಇದರ ಬಗ್ಗೆ ಸವಿಸ್ತಾರವಾದಂತಹ ಮಾಹಿತಿಯನ್ನು ಮಾನ್ಯ ತಹಸೀಲ್ದಾರ್ ಅವರು ಈಗಾಗಲೇ ಉದ್ಘಾಟನಾ ಭಾಷಣದಲ್ಲಿ ನೀಡಿದ್ದಾರೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ನರಿಂಗಾನ ಗ್ರಾಮದ ಗ್ರಾಮಸ್ಥರು ಭಾಗ್ಯವಂತರು ಹೇಳ್ಬೇಕು. ಯಾಕಂದ್ರೆ ನಮ್ಮ ಮಾನ್ಯ ಶಾಸಕರಾದಂತಹ UT ಖಾದರ್ ಅವರು ನಮಗೆ ಬಹಳ ಅಗತ್ಯವಾದಂತಹ, ಯಾಕಂದ್ರೆ ನಿಮಗೆ ಗೊತ್ತಿರಬಹುದು, ಯಾವುದೇ ಒಂದು ಕೆಲಸ ಆಗ್ಬೇಕಾದ್ರೆ, ಸರ್ಕಾರಿ ಕೆಲಸ ಆಗ್ಬೇಕಾದ್ರೆ ನಾವು BC ರೋಡ್ಗೆ ಹೋಗ್ಬೇಕಾಗಿತ್ತು. ಬಹಳ ಕಷ್ಟಪಟ್ಟು ಮುಖ್ಯವಾಗಿ ಅಂಗವಿಕಲರು, ವೃದ್ಧರು, ಹಿರಿಯ ನಾಗರಿಕರು ಎಲ್ಲರೂ ಹೋಗ್ಲಿಕ್ಕೆ ಬಹಳ ಪರದಾಡ್ತಾ ಇದ್ದರು. ಅವರಿಗೆ ಬಹಳ ಹತ್ತಿರವಾಗಿ, ಅದೇ ರೀತಿ ಬಹಳ ಸಣ್ಣ ಮಟ್ಟದಲ್ಲೇ ಅಂದ್ರೆ ಸೀಮಿತ ಗ್ರಾಮಗಳನ್ನೊಳಗೊಂಡಂತಹ ಒಂದು ತಾಲೂಕು ರಚನೆಯನ್ನು ಮಾಡಿ ನಮಗೆ ಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಮಾನ್ಯ ಶಾಸಕರಿಗೆ ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೊಂದು ಸಂತೋಷದ ವಿಚಾರ ಏನೆಂದರೆ, ನಮಗೆ ಹೊಸ ತಾಲೂಕು, ನಿಮಗೆಲ್ಲರಿಗೂ ಗೊತ್ತಿರಬಹುದು, ಒಂದು ತಾಲೂಕು ರಚನೆಯಾದರೆ ಮತ್ತೊಂದು ತಾಲೂಕಿನಿಂದ ಕಡತಗಳು ಬಂದು ಅದು ವಿಲೇವಾರಿ ಆಗುವಾಗ ಬಹಳ 1 ವರ್ಷ 2 ವರ್ಷ ಇರಬಹುದು ಆಗ್ತದೆ. ಸಾಮಾನ್ಯವಾಗಿ ಒಂದು ಕಡತಗಳು ವಿಲೇವಾರಿ ಆಗುವಂತಹ ಒಂದು ಸಂದರ್ಭದಲ್ಲಿ ಅದಾಗುವುದು ಸ್ವಭಾವ. ಆದರೆ ನಮ್ಮೆಲ್ಲರ ಒಂದು ನಮಗೆಲ್ಲರಿಗೂ ಒಂದು ಸಂತೋಷ ಅಂತ ಹೇಳಿದರೆ ಪುಣ್ಯ ಅಂತ ಹೇಳ್ಬೋದು. ನಮ್ಮ ತಹಸೀಲ್ದಾರ್ ಅವರು ಗುರುಪ್ರಸಾದ್ ರವರು ನಮಗೆ ತಹಸೀಲ್ದಾರರಾಗಿ ಬಂದದ್ದು. ಯಾಕಂದ್ರೆ ಸುದೀರ್ಘವಾದಂತಹ ಒಂದು ಕಂದಾಯ ಇಲಾಖೆಯಲ್ಲಿ ಅನುಭವವನ್ನು ಹೊಂದಿದಂತಹ ಒಬ್ಬ ಪರಿಣತ ತಹಸೀಲ್ದಾರರಾಗಿದ್ದಾರೆ ಅವರು ನಮಗೆ ತಹಸೀಲ್ದಾರರಾದ್ದರಿಂದಾಗಿ ಹೆಚ್ಚಿನ, ಬಹುಶಃ ನನಗೆ ಒಂದು ಸಿಕ್ಕಿದ ಮಾಹಿತಿ ಪ್ರಕಾರ ಕಳೆದ ತಿಂಗಳಲ್ಲಿ ಏನೋ ಒಂದು ಕಡತಗಳು, ಜಾತಿ ಮತ್ತು ಆದಾಯ ಸರ್ಟಿಫಿಕೇಟ್ ಇರ್ಬೋದು, ಇನ್ನಿತರ ವೃದ್ಧಾಪ್ಯ ವೇತನ ಇದರಲ್ಲಿರುವಂತಹ ಒಂದು ಸವಲತ್ತುಗಳನ್ನು ಅತಿ ಹೆಚ್ಚು ಜನರಿಗೆ ತಲುಪಿಸಿದಂತ ಮಾಡಿದಂತ ಒಂದು ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಉಳ್ಳಾಲ ತಾಲೂಕು ಅಂತ ಅನಿಸುತ್ತೆ. ಕಳೆದ ನಮ್ಮ ಶಾಸಕರ ಒಂದು ಸಭೆಯಲ್ಲಿ ನಮ್ಮ ತಹಸೀಲ್ದಾರ್ ಅವರು ಶಾಸಕರಿಗೆ ಈ ವಿಚಾರವನ್ನು ಕಳೆದ ತಿಂಗಳು ತಿಳಿಸಿದ್ರು. ಆದ್ದರಿಂದ ನಿಮಗೆ ಗೊತ್ತಿರಬಹುದು, ಒಂದು ಹೊಸ ತಾಲೂಕಿನಲ್ಲಿ ಇಷ್ಟು ಶೀಘ್ರವಾಗಿ ಕಡತಗಳು ವಿಲೇವಾರಿಯಾಗಿ ಆ ಸವಲತ್ತುಗಳು, ಯೋಜನೆಗಳು ಜನರಿಗೆ ತಲುಪುವುದೆಂದರೆ ಅದು ಒಂದು ಸಾಮಾನ್ಯ ವಿಷಯ ಅಲ್ಲ. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಮಾನ್ಯ ತಹಸೀಲ್ದಾರ್ ಅವರು. ಇವತ್ತು ಕೂಡ ನಿಮ್ಗೆ ಗೊತ್ತಿರಬಹುದು, ನಮ್ಮ ಉಳ್ಳಾಲ ತಾಲೂಕಿನಲ್ಲಿ 5ನೇ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿ ಈಗಾಗಲೇ ಇಲ್ಲಿ ನರಿಂಗಾನ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಅದೇ ರೀತಿ ಅವರ ತಂಡ ಇರಬಹುದು, RI ಇರಬಹುದು, ನಮ್ಮ ಗ್ರಾಮ ಕರ್ಣಿಕರು ಇರಬಹುದು, ಅವರು ಕೂಡ ತಕ್ಷಣವೇ ಯಾವುದೇ ಒಂದು ನಮ್ಮ ಗ್ರಾಮಸ್ಥರು ಒಂದು ವಿಷಯಕ್ಕೆ ಬಂದಾಗ ತಕ್ಷಣವೇ ಅದಕ್ಕೆ ಸ್ಪಂದನೆ ಕೊಟ್ಟು ಏನೆಲ್ಲ ದಾಖಲೆ ಬೇಕು ಅದರ ಬಗ್ಗೆ ಮಾಹಿತಿ ಕೊಟ್ಟು ಶೀಘ್ರವಾಗಿ ಪರಿಹಾರ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ.
ಮುಖ್ಯವಾಗಿ ಈಗಾಗಲೇ ತಹಸೀಲ್ದಾರ್ ಅವರು ಕೂಡ ನಿಮಗೆ ಮಾಹಿತಿ ಕೊಟ್ಟರು. ನಾನು ನಿಮ್ಮಲ್ಲಿ ನಮ್ಮ ಸಮಸ್ತ ಗ್ರಾಮಸ್ಥರಲ್ಲಿ ಒಂದು ಕೇಳಿಕೊಳ್ಳುವುದೇನೆಂದರೆ, ನೀವು ನಿಮಗೆ ಏನೇ ಯೋಜನೆ ಬೇಕಾದರೂ 94C ಇರ್ಬೋದು ಅಥವಾ ಇನ್ನಿತರ ಯಾವುದೇ ಸರ್ಕಾರಿ ಕಂದಾಯ ಇಲಾಖೆಯ ಯೋಜನೆ ಇರ್ಬೋದು, ನೀವು ದಯವಿಟ್ಟು ಮಧ್ಯವರ್ತಿಗಳ ಮೂಲಕ ಹೋಗುವುದು ಬೇಡ. ಯಾಕಂದರೆ ಇಲ್ಲಿ ನೇರವಾಗಿ ಅಧಿಕಾರಿಗಳು ಮತ್ತು ಜನರ ನೇರವಾಗಿ ಇಲ್ಲಿ ಸಂಪರ್ಕವನ್ನು ಹೊಂದಿರುತ್ತಾರೆ. ಆದ್ದರಿಂದ ನೀವು ಮಧ್ಯವರ್ತಿಗಳ ಮುಖಾಂತರ ಹೋಗಿ 6 ತಿಂಗಳು 8 ತಿಂಗಳವರೆಗೆ ಅದು ಪೆಂಡಿಂಗ್ ಇಟ್ಟು 8 ತಿಂಗಳು ಕಳೆದ ನಂತರ ನೀವು ನೇರವಾಗಿ ಪಂಚಾಯತ್ ಕಚೇರಿಗೂ ಗ್ರಾಮ ಕರ್ಣಿಕರ ಕಚೇರಿಗೂ ಅಥವಾ ತಾಲೂಕು ಕಚೇರಿಗೆ ಹೋಗಿ ಕೇಳುವಾಗ ಅಲ್ಲಿ ಫೈಲ್ಗಳು ಇರುವುದಿಲ್ಲ. ಅದಕ್ಕೆ ಯಾವಾಗಲೂ ಗ್ರಾಮ ಪಂಚಾಯತ್ ಅಥವಾ ಕಂದಾಯ ಇಲಾಖೆ ಹೊಣೆಗಾರರಾಗಿರುವುದಿಲ್ಲ. ನೀವು ನೇರವಾಗಿ ಪಂಚಾಯತ್ಗೆ ಬನ್ನಿ. ಏನೇ ನಿಮ್ಮ ಕಷ್ಟ ಇದ್ದರೂ ಏನೇ ಸಮಸ್ಯೆ ಇದ್ದರೂ ಅದಕ್ಕೆ ನಾವು ತಕ್ಷಣ ಸ್ಪಂದನೆ ಕೊಡ್ತೇವೆ. ಎಲ್ಲ ಅಧಿಕಾರಿಗಳು ಒಂದು ಕೊಂಡಿಯಾಗಿ ತಾಲೂಕಿನಿಂದ ಹಿಡಿದು ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಎಲ್ಲ ಅಧಿಕಾರಿಗಳು ಪರಸ್ಪರ ಸಮಸ್ಯೆಯನ್ನು ಕೇಳುತ್ತಾ ಅದಕ್ಕೆ ಸ್ಪಂದನೆ ಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ. ಇವತ್ತು ಕೂಡ ನಿಮಗೆ 72 ಗಂಟೆ ಒಳಗೆ ನೀವು ಕೊಟ್ಟಂತ ಅರ್ಜಿಗಳಿಗೆ ಸಮಸ್ಯೆಯನ್ನು ಪರಿಹಾರ ಮಾಡ್ತಾನೆ ಅಂತ ಹೇಳಿದ್ದಾರೆ. ಎಲ್ಲಿಯಾದರೂ ಹೆಚ್ಚಿನ ಜಟಿಲವಾದ ಸಮಸ್ಯೆ ಇದ್ದರೂ ಕೂಡ ಆದಷ್ಟು ಬೇಗನೆ ಒಂದು ತಹಸೀಲ್ದಾರ್ ಅವರು ಪರಿಹರಿಸಿ ಕೊಡಬಹುದು ಎಂದು ಭಾವಿಸ್ತೇನೆ. ನಮಗೂ ಕೂಡ ಮತ್ತೊಂದು ವಿಚಾರ ಏನೆಂದರೆ, ತಹಸೀಲ್ದಾರ್ ಅವರು ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ತಹಸೀಲ್ದಾರ್ ಅವರು ಭಾಗವಹಿಸುವುದು ಎಲ್ಲಿಯೂ ನಾನು ನೋಡ್ಲಿಲ್ಲ, ಕೇಳಲಿಲ್ಲ. ಆದರೆ ನಮ್ಮ ನರಿಂಗಾನ ಗ್ರಾಮ ಪಂಚಾಯತಿನ ಕಳೆದ ಸಾಮಾನ್ಯ ಸಭೆಗೆ ಮಾನ್ಯ ತಹಸೀಲ್ದಾರರು ಕೂಡ ಭಾಗವಹಿಸಿ ನಮ್ಮ ಸಾಮಾನ್ಯ ಸಭೆಯ ಭಾಗಿಯಾಗಿದ್ದರು. ಅಲ್ಲಿ ಕೂಡ ಯಾಕಂದ್ರೆ ನರಿಂಗಾನ ಗ್ರಾಮದಲ್ಲಿ ಈಗಾಗಲೇ ಮಮತಾ ಗಟ್ಟಿ ಅವರು ಹೇಳಿದ್ರು, ಹಲವಾರು ಗ್ರಾಮ ಸಭೆಯಲ್ಲಿ ತಹಸೀಲ್ದಾರ್ ಬರ್ಬೇಕಂತ ಹೇಳಿ ಬಹಳ ಮನವಿಯನ್ನು ಮಾಡ್ತಾ ಇದ್ರು. ಆದರೆ ನಮ್ಮ ತಹಸೀಲ್ದಾರರು ಸಾಮಾನ್ಯ ಸಭೆಗೆ ಬಂದು ಭಾಗವಹಿಸಿ ಇದೀಗ ನಮ್ಮ ನೇರವಾಗಿ ನಿಮ್ಮ ಗ್ರಾಮೋತ್ಸವ ಕಾರ್ಯಕ್ರಮವನ್ನು ಕೂಡ ನಡೆಸ್ತಾ ಇದ್ದಾರೆ. ಸಾಮಾನ್ಯ ಸಭೆಯಲ್ಲಿ ಕೂಡ ನಾವು ನಮ್ಮ ಗ್ರಾಮದ ಜಟಿಲವಾದಂತಹ ಸಮಸ್ಯೆ ಅಥವಾ ಹಲವಾರು ವರ್ಷಗಳ ಬೇಡಿಕೆಯಾದಂತಹ ನಿವೇಶನ ರಹಿತರಿಗೆ ನಿವೇಶನವನ್ನು ಒದಗಿಸಿಕೊಡ್ಬೇಕೆಂಬ ಒಂದು ಮಾತನ್ನು ಕೂಡ ನಾವು ಹೇಳಿದ್ದೆವು. ಅದಕ್ಕೂ ಕೂಡ ಆದಷ್ಟು ಬೇಗನೆ ನಾವು 10 ಎಕರೆ ಸ್ಥಳವು ಕೂಡ ಸರ್ಕಾರಿ ಸ್ಥಳ ನಮ್ಮ ಹತ್ರ ಇದೆ. ಅದನ್ನು ಆದಷ್ಟು ಬೇಗನೆ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದು ಕೂಡ ಆಗ್ಬಹುದೆಂಬ ನಿರೀಕ್ಷೆಯಲ್ಲಿದೆ. ಅದೇ ರೀತಿ ನಮ್ಮ ಮೊರತಗುಂಡಿ ಇಲ್ಲಿ ಯಾವುದು ನಮ್ಮ ರೇಷನ್ ಅಂಗಡಿ ಅದು ಕೂಡ ನಾವು ಈಗಾಗಲೇ ಆದಷ್ಟು ಬೇಗನೆ ಮಾಡಿ ಕೊಡ್ತಾರಂತ ಹೇಳಿದ್ದಾರೆ. ಅದು ಕೂಡ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಬಾಕಿಯಾಗಿತ್ತು, ಅದು ಕೂಡ ಆಗ್ತದೆ. ಅದೇ ರೀತಿ ಯಾವುದೇ ಸಮಸ್ಯೆ ಇದ್ರು ತ್ಯಾಜ್ಯ ಘಟ್ಟ ಕೂಡ ಈಗಾಗಲೇ ಹ್ಯಾಂಡ್ ಓವರ್ ಆಗಿದೆ. ದಫನ ಭೂಮಿ ಕೂಡ ನಿರ್ಣಯ ಆಗಿದೆ, ಅದು ಕೂಡ ಆದಷ್ಟು ಬೇಗನೆ ಮಾಡಿಕೊಡ್ತಾನೆ ಅಂತ ಹೇಳಿದ್ದೇವೆ. ಒಂದು ವರ್ಷದ ಒಳಗಡೆ ನರಿಂಗಾನ ಗ್ರಾಮ ಪಂಚಾಯತಿನ ಜಟಿಲವಾದಂತಹ ಹಾಗೂ ಅತಿ ಅಗತ್ಯ ಇರುವಂತಹ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ಬಹುದೆಂಬ ನನ್ನ ಆಶಾಭಾವನೆಯನ್ನು ನಾನು ಹೊಂದಿದ್ದೇನೆ. ಮಾನ್ಯ ಕಂದಾಯ ಅಧಿಕಾರಿಯಾದಂತಹ ತಹಸೀಲ್ದಾರ್ ಅವರು ಕೂಡ ಅದನ್ನು ನಮಗೆ ಪರಿಹರಿಸಿ ಕೊಡಬಹುದು ಎಂಬ ಒಂದು ಮಾತನ್ನು ಗ್ರಾಮಸ್ಥರಿಗೆ ನೀಡುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರೇ, ಆಶಾ ಕಾರ್ಯಕರ್ತೆಯರೇ ಹಾಗೂ ಎಲ್ಲ ಗ್ರಾಮಸ್ಥರೇ, ಮನೆ ಬಾಗಿಲಿಗೆ ವಿವಿಧ ಸವಲತ್ತುಗಳನ್ನು ತಲುಪಿಸುವ ಈ ಕಾರ್ಯಕ್ರಮ ಗ್ರಾಮದ ಜನರಿಗೆ ತುಂಬ ಪ್ರಯೋಜನಕಾರಿಯಾಗಿದೆ. ಹಾಗೆಯೇ ಈ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತ್ನೊಂದಿಗೆ ನಮ್ಮ ಕಂದಾಯ ಇಲಾಖೆಯವರು ಕೈ ಜೋಡಿಸಿದ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಹಾಗೆ ಇವತ್ತು ಎಲ್ಲ ನಮ್ಮ ಇಲಾಖೆ ಅಧಿಕಾರಿಗಳು ಇಲ್ಲಿ ಇರುವುದರಿಂದ ಎಲ್ಲ ಫಲಾನುಭವಿಗಳು ಅದರ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ಹಾಗೆ ಅರ್ಹ ಫಲಾನುಭವಿಗಳಿಗೆ ಅತಿ ಶೀಘ್ರದಲ್ಲೇ ಸುಲಭವಾಗಿ ಎಲ್ಲ ಸವಲತ್ತುಗಳು ದೊರೆಯುವ ಹಾಗೆ ಆಗಲಿ ಎಂದು ಹೇಳುತ್ತಾ ನನ್ನ ಈ ಮಾತನ್ನು ಮುಗಿಸುತ್ತೇನೆ. ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಾನ್ಯ ತಹಶೀಲ್ದಾರ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಸಹ ಶಿಕ್ಷಕರು ಹಾಗೂ ಮಕ್ಕಳು ಸಹಕರಿಸಿದ್ದಾರೆ, ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೆ ವಿಶೇಷವಾಗಿ ನಮ್ಮ ಪತ್ರಿಕಾ ಮಾಧ್ಯಮದವರು ನಮ್ಮ ಜೊತೆಗಿದ್ದಾರೆ, ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ.
ಗ್ರಾಮ ಪಂಚಾಯತ್ ವತಿಯಿಂದ ಇವತ್ತು ಏನು ಇಲ್ಲಿ ಸರ್ಕಾರಿ ಪಬ್ಲಿಕ್ ಸ್ಕೂಲ್ ಮಂಟಪದ ಇಲ್ಲಿ ಮಾನ್ಯ ತಹಸೀಲ್ದಾರ್ ಅವರ ಒಂದು ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಡೆಯುತ್ತಾ ಇದೆ. ಈ ಒಂದು ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯುತ್ತಾ ಇದೆ. ಗ್ರಾಮಸ್ಥರು ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ನಿರಂತರವಾಗಿ ಬರ್ತಾ ಇದ್ದಾರೆ. ಹಲವಾರು ಸಮಸ್ಯೆಗಳು ಈಗಾಗಲೇ ಸ್ಥಳದಲ್ಲೇ ಪರಿಹಾರ ಕೂಡ ಆಗಿದೆ. ಮುಖ್ಯವಾಗಿ ಸರ್ಕಾರಿ ಬಸ್ಸಿನ ಬೇಡಿಕೆಗಳು ಬಂದಿದೆ ಗ್ರಾಮಸ್ಥರಿಂದ. ನೆತ್ತಿಲಪದವು ಕಡೆಗೆ ಮಂಜನಾಡಿಯಿಂದ ನೆತ್ತಿಲಪದವು ಕಡೆಗೆ ಕೇವಲ ಒಂದು ಖಾಸಗಿ ಬಸ್ ಇರ್ತದೆ. ಹಲವಾರು ವಿದ್ಯಾರ್ಥಿಗಳು 2.5-3 ಕಿಲೋಮೀಟರ್ವರೆಗೆ ನಡೆದುಕೊಂಡು ಶಾಲೆಗೆ ಮತ್ತು ಕಾಲೇಜಿಗೆ ಹೋಗುವಂಥ ವ್ಯವಸ್ಥೆ ಇದೆ. ಆದ್ದರಿಂದ ಆದಷ್ಟು ಬೇಗನೆ ಒಂದು ಸರ್ಕಾರಿ ಬಸ್ಸನ್ನು ಹಾಕಬೇಕಂತೇಳಿ ಮನವಿಯನ್ನು ಕೊಟ್ಟಿದ್ದರು. ಅದೇ ರೀತಿ ಕಲ್ಮಿಂಜ, ತೌಡುಗೋಳಿ ಈ ಪರಿಸರದಿಂದ ಹಾದು ಹೋಗ್ಲಿಕ್ಕೆ ಕೂಡ ಒಂದು ಸರ್ಕಾರಿ ಬಸ್ ಕೂಡ ಬೇಕಂತೇಳಿ ಅಲ್ಲಿನ ಗ್ರಾಮಸ್ಥರು ಮನವಿಯನ್ನು ಕೊಟ್ಟಿದ್ದಾರೆ. ಅದನ್ನು ಮಾನ್ಯ ತಹಸೀಲ್ದಾರ್ ಅವರು ಸಾರಿಗೆ ಇಲಾಖೆ ಕೂಡ ಹಸ್ತಾಂತರಿಸಿದ್ದಾರೆ. DC ಅವರಿಗೂ ಕೂಡ ಅತಿ ಶೀಘ್ರದಲ್ಲೇ ಅದರ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿ ಆ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡ್ತೇವೆ ಎಂಬ ಮಾತನ್ನು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಒಂದು ಮುಖ್ಯವಾಗಿ ಮರತಗುಂಡಿ ನ್ಯಾಯಬೆಲೆ ಅಂಗಡಿ ಕೂಡ ಈಗಾಗಲೇ ಮುಚ್ಚುಗಡೆಯಾಗಿದೆ. ಅದನ್ನು ಕೂಡ ಆದಷ್ಟು ಬೇಗನೆ ಪಂಚಾಯತ್ ವತಿಯಿಂದಲೇ ತೆರವು ಮಾಡುವ ಹಾಗೆ ಮಾಡ್ತೇನಂತ ಎಂಬ ಭರವಸೆಯನ್ನು ಕೊಟ್ಟಿದ್ದಾರೆ. ನಿವೇಶನ ರಹಿತರ ಪಟ್ಟಿ ಬಹಳ ಉದ್ದವಾಗಿ ಬಂದಿದೆ. ನಮ್ಮ ನರಿಂಗಾನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಲವಾರು ಜನರು ಬಡವರಿದ್ದಾರೆ, ನಿವೇಶನ ರಹಿತರಾಗಿದ್ದಾರೆ. ಅಲ್ಲಿ ಕೂಡ ನಾವು ಈಗಾಗಲೇ ಪಂಚಾಯತ್ ವತಿಯಿಂದ 10 ಎಕರೆ ಸ್ಥಳವನ್ನು ಕಾದಿರಿಸಿದ್ದೇವೆ. ಅದನ್ನು ಆದಷ್ಟು ಬೇಗನೆ ಅದರ ಸ್ಥಳದ ಇನ್ಸ್ಪೆಕ್ಷನ್ ಕೂಡ ಇವತ್ತು ಮಾನ್ಯ ತಹಸೀಲ್ದಾರ್ ಅವರು ಆ ಸ್ಥಳಕ್ಕೆ ಭೇಟಿ ನೀಡಿ ಮಾಡಲಿಕ್ಕಿದ್ದಾರೆ. ನಿವೇಶನ ರಹಿತರ ಪಟ್ಟಿ ಕೂಡ ತಯಾರು ಮಾಡಿ ಯಾರೆಲ್ಲ ನಮ್ಮ ಗ್ರಾಮದಲ್ಲಿ ನಿವೇಶನ ರಹಿತರಿದ್ದಾರೆ ಅವರಿಗೆ ಆದಷ್ಟು ಬೇಗನೆ ನಿವೇಶನವನ್ನು ನೀಡುವಂಥ ವ್ಯವಸ್ಥೆ ಕೂಡ ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಮುಖ್ಯವಾಗಿ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ಹಾಗೂ ಅಕ್ರಮ ಸಕ್ರಮ ಅರ್ಜಿ ಕೂಡ ಹಲವಾರು ವರ್ಷಗಳ ಹಿಂದೆ ಹಾಕಿದ ಅರ್ಜಿಗಳು ವಿಲೇವಾರಿ ಆಗಲಿಲ್ಲ ಎಂಬ ಮನವಿಯನ್ನು ಕೂಡ ಕೊಟ್ಟಿದ್ದರು. ಕೆಲವು ತಾಂತ್ರಿಕ ಕಾರಣದಿಂದ ಕೆಲವು ಪೆಂಡಿಂಗ್ ಆಗಿದೆ. ಅದೇ ರೀತಿ ಮುಖ್ಯವಾಗಿ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಯಾವುದು ಖಾಸಗಿ ಜಮೀನು ಹತ್ತಿರ ಇರುವಂತಹ ಸರ್ಕಾರಿ ಜಮೀನಲ್ಲಿ ಮುಖ್ಯವಾಗಿ ಮಂಜೂರಾತಿ ಆಗ್ತಾ ಇತ್ತು ಮೊದಲು. ಈಗ ಅದು ಕೃಷಿ ಇಲ್ಲದ ಯಾವುದೇ ರೀತಿಯ ಕೃಷಿ ಇಲ್ಲದೆ ಬಂಜರು ಭೂಮಿಯಾಗಿದ್ದುಕೊಂಡು ಅದನ್ನು ಆದೇಶ ಮಾಡುವಾಗಿಲ್ಲ ಅಂತ ಕಾನೂನು ಇರುವುದರಿಂದ ಹಿಂದೆ ಅರ್ಜಿ ಹಾಕಿದವರು, ಅಕ್ರಮ ಸಕ್ರಮದಲ್ಲಿ ಅರ್ಜಿ ಹಾಕಿದವರು ಅದು ರಿಜೆಕ್ಟ್ ಆಗ್ತದೆ. ಅದಕ್ಕೆ ಮಾನ್ಯ ತಹಸೀಲ್ದಾರರು ಬಂದು ಅದಕ್ಕೆ ಒಂದು ಮನೆಯವರನ್ನು ಮಹಜರು ನಡೆಸಿ ಅದನ್ನು ಸರ್ಕಾರಕ್ಕೆ ಹಿಂದೆಗೆಯುವಂತಹ ವ್ಯವಸ್ಥೆ ಕೂಡ ಆಗಲಿಕ್ಕಿದೆ ಎಂಬ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನಿತರ ಇದೇ ರೀತಿಯಲ್ಲಿ ಬಹಳ ಯಶಸ್ವಿಯಾಗಿ ನಮ್ಮ ಗ್ರಾಮದಲ್ಲಿ ಏನು ಕಂದಾಯದ ವ್ಯವಸ್ಥೆಯಲ್ಲಿ ಏನು ತೊಡಕಿದೆ, ಏನಿದೆ ಜನರಿಗೆ ಏನು ಗೊಂದಲ ಇತ್ತು ಅದನ್ನು ವಿಲೇವಾರಿ ಮಾಡ್ತಾ ತಹಸೀಲ್ದಾರರು ಬಹಳ ಉತ್ತಮ ರೀತಿಯಲ್ಲಿ ಗ್ರಾಮಸ್ಥರಿಗೆ ಸ್ಪಂದನೆಯನ್ನು ನೀಡ್ತಾ ಇದ್ದಾರೆ. ಬಂಟ್ವಾಳ ತಾಲೂಕು ಇರುವಾಗ ಕಂದಾಯಕ್ಕೆ ಸಂಬಂಧಪಟ್ಟ ಜಾಗದಲ್ಲಿ ಯಾವ ಊರಿನವರು ಬಂದು ಮನೆ ಕಟ್ತಾ ಇದ್ರು ನರಿಂಗಾನ ಗ್ರಾಮದವರು ಹೊರತುಪಡಿಸಿ. ಅದಕ್ಕೆ ನರಿಂಗಾನ ಗ್ರಾಮದಲ್ಲಿ ಯಾವುದೇ ಒಂದು ಕ್ರಮವನ್ನು ಕೈಗೊಳ್ಳಲಿಲ್ಲ. ಬಂಟ್ವಾಳ ತಹಶೀಲ್ದಾರ್ ಸಹಕಾರ ಕೊಡಲಿಲ್ಲ. ಈಗ ಉಳ್ಳಾಲ ತಹಶೀಲ್ದಾರರು ಕಂದಾಯ ಇಲಾಖೆಯವರು ಅದಕ್ಕೆ ಸಹಕಾರ ಕೊಟ್ಟಾರ. ಮುಖ್ಯವಾಗಿ ನಾವು ನಮ್ಮ ಈ ಬಾಡಿಯಲ್ಲಿ ಪಂಚಾಯತಿಗೆ ನಾವು ಆಡಳಿತವನ್ನು ಯಾವಾಗ ತೆಗೆದಿದ್ದೆವು ತಕ್ಷಣವೇ ನಾವು ನಮ್ಮ ಎಲ್ಲಿ ಸರ್ಕಾರಿ ಜಮೀನಿದೆ, ಮುಖ್ಯವಾಗಿ ಸರ್ವೆ ನಂಬರ್ 47 ಮತ್ತು 49ರಲ್ಲಿ ನಾವು ಈಗಾಗಲೇ ಒಂದು ನಾಮಫಲಕವನ್ನು ಕೂಡ ನಾವು ಹಾಕಿದ್ದೆವು. ಯಾರು ಸರ್ಕಾರಿ ಸ್ಥಳವನ್ನು ಅತಿಕ್ರಮಣ ಮಾಡುತ್ತಾರೋ ಅಥವಾ ಯಾರು ಇನ್ನಿತರ ಪಂಚಾಯತಿನ ಅನುಮತಿ ಇಲ್ಲದೆ ಯಾರು ಇಲ್ಲಿ ಮನೆಯನ್ನು ಕಟ್ಟುತ್ತಾರೋ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮವನ್ನು ತೆಗೆಯುತ್ತೇವೆ ಎಂಬ ಒಂದು ನಾಮಫಲಕವನ್ನು ನಾವು ಕೂಡ ಹಾಕಿದ್ದೇವೆ. ಆನಂತರ ಯಾವುದೇ ರೀತಿಯ ಮನೆ ಕಟ್ಟುವುದಾಗಲಿ ಇನ್ನಿತರ ಸರ್ಕಾರಿ ಸ್ಥಳವನ್ನು ಒತ್ತುವರಿ ಮಾಡೋದು ನಡೆಯಲಿಲ್ಲ. ಮುಖ್ಯವಾಗಿ ಇನ್ನು ಮುಂದಕ್ಕೂ ಕೂಡ ಏನು ನೀವು ತಿಳಿಸಿದ ಹಾಗೆ ಬಂಟ್ವಾಳ ತಾಲೂಕಿರುವಾಗ ನಾವು ಹಲವಾರು ಬೇಡಿಕೆಯನ್ನು ಇಟ್ಟಿದ್ದೆವು. ಸರ್ಕಾರಿ ಸ್ಥಳವನ್ನು ಸೂಕ್ತ ಅದನ್ನು ಸರ್ವೆ ಮಾಡಿಸಿ ಅದಕ್ಕೆ ಭದ್ರತೆಯನ್ನು ಒದಗಿಸಬೇಕು, ಗಡಿಗುರುತು ಮಾಡಿ ಕೊಡಬೇಕಂತೇಳಿ ನಾವು, ಆದರೆ ಕೆಲವು ಕಾರಣಾಂತರಗಳಿಂದ ಅದು ಬಾಕಿಯಾಗಿತ್ತು. ಈಗ ಮಾನ್ಯ ಉಳ್ಳಾಲ ತಾಲೂಕಿನ ತಹಸೀಲ್ದಾರ್ ಅವರು ಬಹಳ ಹುಮ್ಮಸ್ಸಿನಿಂದ ಅವರು ಮೊನ್ನೆ ಕೂಡ ಅವರು ನಮ್ಮ ಸಾಮಾನ್ಯ ಸಭೆಗೆ ಬಂದು ಅದಕ್ಕೆ ಉತ್ತರ ಕೊಟ್ಟಿದ್ದರು ನಮ್ಮ ಪ್ರಶ್ನೆಗೆ. ಆದಷ್ಟು ಬೇಗನೆ ನಾವು ಸರ್ವೆ ಮಾಡಿಸಿ ಸರ್ವೇರು ಕೂಡ ಅವರು ಮನವಿಯನ್ನು ಕೊಟ್ಟಿದ್ದಾರೆ. ಇವತ್ತು ಕೂಡ ಸ್ಥಳದ ಭೇಟಿಯನ್ನು ಮಾಡ್ತಾರೆ. ಆದಷ್ಟು ಬೇಗನೆ ಎಲ್ಲಿ ಸರ್ಕಾರಿ ಸ್ಥಳ ಉಂಟು ಅದನ್ನು ಆದಷ್ಟು ಬೇಗನೆ ವಿವಿಧ ಇಲಾಖೆಗಳಿಗೆ ಇನ್ನಿತರ ಈಗ ಹೊಸ ಉಳ್ಳಾಲ ತಾಲೂಕಾದ್ದರಿಂದ ಹಲವಾರು ಯೋಜನೆಗಳು ಬರಲಿಕ್ಕಿದೆ. ಅಲ್ಲಿ ನಮ್ಮ ಈ ನರಿಂಗಾನ ಗ್ರಾಮದಲ್ಲಿರುವಂತಹ ಸರ್ಕಾರಿ ಸ್ಥಳಕ್ಕೆ ಸೂಕ್ತವಾಗಿ ಯಾವ ಯೋಜನೆ ಸೂಕ್ತವಾಗ್ತದೆ ಅಂತ ಯೋಜನೆಯನ್ನು ಹಾಕುವಂಥ ಕಾರ್ಯಕ್ರಮವನ್ನು ಕೂಡ ಮಾನ್ಯ ತಹಸೀಲ್ದಾರ್ ಅವರು ಹಾಕಿದ್ದಾರೆ. ಈಗ ನೂತನ ಉಳ್ಳಾಲ ತಾಲೂಕಿನ ಕೇಂದ್ರ ಭಾಗ ಮುಡಿಪು ಪರಿಸರದಲ್ಲಿ ಅಥವಾ ಕಂಬಳಬದು ತಿಪ್ಪಲೆಬದು ಅಂತ ಇದೆ. ನಿಮ್ಮ ಈ ನರಿಂಗಾನ ಗ್ರಾಮಸ್ಥರಿಗೆ ಯಾವುದಾಗಬಹುದಂತೆ ಅವರ ನಾಡಿ ಹಿಡಿದ ಪ್ರಕಾರ? ಮುಖ್ಯವಾಗಿ ನಮ್ಮ ಹಲವಾರು ವರ್ಷದ ಬೇಡಿಕೆ ಇತ್ತು. ಯಾಕಂದರೆ 2014ರಿಂದ ಈಚೆಗೆ ನಾವು ಒಂದು ಸಾರ್ವಜನಿಕ ಕ್ರೀಡಾಂಗಣ ಯಾಕಂದರೆ ಒಂದು ಆಗಬೇಕಂತೇಳಿ ಬೇಡಿಕೆ ಇಟ್ಟಿದ್ದು. ಅದೇ ರೀತಿ ಕಂಬಳದ ಬೇಡಿಕೆ ಹಲವಾರು ವರ್ಷಗಳಿಂದ ನಮ್ಮ ಗ್ರಾಮಸ್ಥರಿಂದ ಇತ್ತು. ಯಾಕಂದರೆ ನಮ್ಮ ಗ್ರಾಮದಲ್ಲಿ ಹಲವಾರು ಕಂಬಳ ಪ್ರೇಮಿಗಳಿದ್ದಾರೆ.
ಆದ್ದರಿಂದ ನಾವು ಅದರ ಬಗ್ಗೆ ಮನವಿಯನ್ನು ಕೊಟ್ಟಿದ್ದೆವು. ಅದು ಕೂಡ ತಹಸೀಲ್ದಾರ್ ಹೇಗಿದ್ದಾರೆ, ಒಂದು ಸಾರ್ವಜನಿಕ ಕ್ರೀಡಾಂಗಣದಲ್ಲಿ ನಾವು ಆಡ್ ಮಾಡಿ ಅದರ ಅಂಡರಲ್ಲೇ ಕಂಬಳವನ್ನೆಲ್ಲ ಮಾಡುವ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅಂತೇಳಿ ಈಗ ಮಾಡಿದ್ದಾರೆ. ಮತ್ತೊಂದು ಆರೋಗ್ಯ ಉಪಕೇಂದ್ರ ಕೂಡ ಒಂದು ಸುಸಜ್ಜಿತವಾಗಿ ಮಾಡಬೇಕಂತೇಳಿ ಇದೆ. ಈಗಾಗಲೇ ನಾವು 10 ಸೆನ್ಸ್ ಜಾಗವನ್ನು ಉಪಕೇಂದ್ರಕ್ಕೆ ಕಾದಿರಿಸಿದ್ದೇವೆ. ಮುಖ್ಯವಾಗಿ ಅದು ದೊಡ್ಡ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಒಂದು ಆಸ್ಪತ್ರೆ ಆಗುವುದಿದ್ದರೆ ಅದಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಲಿಕ್ಕೆ ಯೋಜನೆಯನ್ನು ಹಾಕಿದ್ದೇವೆ. ಈಗ ಮೃತಗೊಂಡಿಲ್ಲಿ ರೇಷನ್ ಅಂಗಡಿಗೆಲ್ಲ ತಹಸೀಲ್ದಾರ್ ಏನು ಭರವಸೆ ಕೊಟ್ಟಿದ್ದಾರೆ? ಮೃತಗೊಂಡಿದ್ದು ಈಗಾಗಲೇ ಅವರು ಆಹಾರ ಇಲಾಖೆಯವರಿಗೆ ಫುಡ್ ಇನ್ಸ್ಪೆಕ್ಟರಿಗೆ ಆದೇಶವನ್ನು ಕೊಟ್ಟು ಆಗಿದೆ. ಈಗಾಗಲೇ ತಕ್ಷಣವೇ ಅದನ್ನು ಮಾಡಿಕೊಡ್ತೇವೆ ಅಂತೇಳಿ ಈಗ ಮಾತು ಕೊಟ್ಟಿದ್ದಾರೆ. ಸರ್ಕಾರಿ ಬಸ್ಸಿಗೆ ಯಾವ ಭಾಗದಿಂದ ಸರ್ಕಾರಿ ಬಸ್ಸಿಗೆ ಮುಖ್ಯವಾಗಿ ನೆತ್ತಿಲ ಪದವು ಕಲ್ಲರಕೋಡಿ ಇನ್ನು ಮಂಜನಾಡಿ ಮುಖಾಂತರ, ಮತ್ತೊಂದು ಕಲ್ಮಿಂಜ ತೌಡುಗೋಳಿ ಕ್ರಾಸ್ ಮುಖಾಂತರ ಬೇಕಂತೇಳಿ ಬಹಳ ಬೇಡಿಕೆ ಇದೆ. ತಹಸೀಲ್ದಾರ್ ಗ್ರಾಮ ವ್ಯವಸ್ಥೆಗೆ ತಮ್ಮ ನಿರೀಕ್ಷೆಯಿಂದ ಜನ ಸೇರಿದ್ದಾರೆ. ಇದಕ್ಕಿಂತಲೂ ಜಾಸ್ತಿ ನಿರೀಕ್ಷೆಯನ್ನು ಇಟ್ಟಿದ್ದೆವು, ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಜನ ಸೇರಿದ್ದಾರೆ, ಮುಂದಕ್ಕೂ ಬರ್ಬೋದಂತ ಇದಿದೆ. ಈಗ ಜನರ ಬೇಡಿಕೆ ಅಲ್ಲದೆ ತಾವು ಪಂಚಾಯತ್ ವತಿಯಿಂದ ಏನಾದರೂ ನಿರ್ಣಯ ಕೈಗೊಳ್ಳೋ ಸಾಧ್ಯತೆ ಇದೆ? ಒಳ್ಳೆಯ ಪಂಚಾಯತ್ ವತಿಯಿಂದಲೇ ನಾವು ನಿವೇಶನ ರಹಿತರ ಇದು ಮಾಡಬೇಕು, 10 ಎಕರೆ ಸ್ಥಳವನ್ನು ನಿವೇಶನ ರಹಿತರಿಗೆ ಮಾಡಿಕೊಡ್ಬೇಕಂತೇಳಿ ಮುಖ್ಯವಾಗಿ ನಾವು ಪಂಚಾಯತ್ ವತಿಯಿಂದಲೇ ಮನವಿ ಕೊಟ್ಟರು. ಅದೇ ರೀತಿ ನಮ್ಮ ಮೊರತಗುಂಡಿ ಇದಕ್ಕೆ ನ್ಯಾಯಬೆಲೆ ಅಂಗಡಿಗೂ ಕೂಡ ಪಂಚಾಯತ್ ವತಿಯಿಂದಲೇ ನಾವು ಇದು ಮಾಡಿದ್ದೇವೆ, ಮನವಿ ಕೊಟ್ಟಿದ್ದೇವೆ. ನಾವೊಂದು ಗ್ರಾಮ ವಾಸ್ತವ್ಯವನ್ನು ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ದಾರೆ. ಅವೆಲ್ಲ ತುಂಬ ಬೇಡಿಕೆಗಳಿತ್ತು. ಅದನ್ನೆಲ್ಲ ತಹಸೀಲ್ದಾರರು ತಕ್ಷಣವೇ ಕೆಲವುದನ್ನು ಕ್ರಮ ಕೈಗೊಂಡಿದ್ದಾರೆ. ಹಾಗೆ ಇನ್ನು ಕೆಲವು ನಾವು ಯೋಜನೆಗಳನ್ನು ಅವರಲ್ಲಿ ಮನವಿ ಮಾಡಿದ್ದೇವೆ. ಅದರ ಬಗ್ಗೆ ಅವರು ಎಲ್ಲ ಯೋಜನೆಗಳನ್ನು ನಾವು ಆದಷ್ಟು ಬೇಗ ಪರಿಹಾರ ಮಾಡುತ್ತೇವೆ ಎಂದು ಹೇಳಿದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಮಹತ್ವಾಕಾಂಕ್ಷಿ ಯೋಜನೆ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದಡಿ ನಾವು ಇವತ್ತು ನರಿಂಗಾಣ ಗ್ರಾಮ ಪಂಚಾಯಿತಿಯಲ್ಲಿ ಉಳ್ಳಾಲ ತಾಲೂಕು ತಹಶೀಲ್ದಾರರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕಾರ್ಯಕ್ರಮದ ಮುಖ್ಯ ಉದ್ದೇಶ ಕಂದಾಯ ಇಲಾಖೆಯ ಭಾಳ ದಿನಗಳಿಂದ ಬಾಕಿ ಇರತಕ್ಕಂಥ ಸಮಸ್ಯೆಗಳನ್ನು ಜನಗಳ ಎದುರೇ ಪಾರದರ್ಶಕವಾಗಿ ಇತ್ಯರ್ಥ ಮಾಡತಕ್ಕಂಥದ್ದು. ಕೇವಲ ಸಭೆ ಅಥವಾ ಸಮಾರಂಭಕ್ಕೆ ಸೀಮಿತವಾಗದೆ ಕೆಲಸ ಕಾರ್ಯಗಳನ್ನು ಸ್ಥಳ ತನಿಖೆ ಮಾಡಿ ಅಳತೆ ಮಾಡಿಸಿ ಇತ್ಯರ್ಥ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಹಾಕ್ಕೊಂಡಿದ್ದೀವಿ. ಇವತ್ತು ಬೆಳಗ್ಗೆಯಿಂದ ಸುಮಾರು ಸಾರ್ವಜನಿಕರು ಅರ್ಜಿಗಳನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ನಾವೊಂದು 17 ಪೆನ್ಷನ್ ಅರ್ಜಿಗಳನ್ನು ಇತ್ಯರ್ಥ ಮಾಡಿದ್ದೀವಿ. 2 ಅಳತೆ ಕಾರ್ಯಗಳಿಗೂ ಕೂಡ ಈಗ ನಮ್ಮ ಸರ್ವೇಯರ್ ತೆರಳ್ತಾ ಇದ್ದಾರೆ. ಮತ್ತು ಗ್ರಾಮ ಪಂಚಾಯಿತಿಯವರಿಗೆ ನಿವೇಶನಕ್ಕೋಸ್ಕರ ಒಂದು 10 ಎಕರೆ ಜಾಗವನ್ನು ನಾವು ಗುರುತು ಮಾಡಿದ್ದೀವಿ. ಅದನ್ನು ಕೂಡ ಈಗ ಪಂಚಾಯಿತಿಯ ಅಧಿಕಾರಿಗಳ ಜೊತೆ ಮತ್ತು ಅಧ್ಯಕ್ಷರ ಜೊತೆ ಅದು ಸಾಧನೆಗೆ ಹೋಗ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಇಲಾಖೆಯ ಕೆಲಸ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಸಾರ್ವಜನಿಕರಿಗೆ ತಲುಪಬೇಕು, ಕಟ್ಟೆಕಡೆಯ ವ್ಯಕ್ತಿಗೆ ಅದರ ಅನುಕೂಲ ಆಗಬೇಕು. ಇವತ್ತು ನರಿಂಗಾಣ ಗ್ರಾಮ ಪಂಚಾಯಿತಿನಲ್ಲಿ ಸುಮಾರು 119 94C ಅರ್ಜಿಗಳು ಬಾಕಿ ಇತ್ತು. ಅಂದರೆ 2014 ಪೂರ್ವದಿಂದ ವಾಸ ಇರತಕ್ಕಂಥ ಯಾರು ಮನೆ ಇಲ್ಲ, ನಿವೇಶನ ಇಲ್ಲದ ವಾಸ ಇದ್ದಾರೆ ಅವರಿಗೆ ಹಕ್ಕುಪತ್ರ ಕೊಡತಕ್ಕಂಥ ಕಾರ್ಯಕ್ರಮ 119 ಅರ್ಜಿಗಳನ್ನು ಕೂಡ ಇವತ್ತು ನಾವು ತಳದನಿಕೆ ಮಾಡಿ ಇತ್ಯರ್ಥ ಮಾಡಲಿಕ್ಕೆ ಇದ್ದೇವೆ. ಮತ್ತು ಪೆನ್ಷನ್ಗೆ ಸಂಬಂಧಪಟ್ಟಂಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಸಾಮಾಜಿಕ ಸೇವಾ ಭದ್ರತಾ ಯೋಜನೆ ನಮ್ಮ ಹಳ್ಳಿಗಾಡಿನಲ್ಲಿ ಒಂದು ಸಂಜೀವಿನಿ ಥರ ಕೆಲಸ ಮಾಡ್ತದೆ. ಅದು ಪೆನ್ಷನ್ನಲ್ಲಿ ವಿಧವಾ ವೇತನ ಇರ್ಬೋದು, ವೃದ್ಧಾಪ್ಯ ವೇತನ ಇರ್ಬೋದು, ತಂದೆ ಸುರಕ್ಷಾ ಯೋಜನೆ ಇರ್ಬೋದು. ಈ ಯೋಜನೆಗಳನ್ನು 72 ಗಂಟೆನಲ್ಲೇ ಅರ್ಹರಿಗೆ ತಲುಪಿಸುವಂಥದ್ದು ನಮ್ಮ ಇಲಾಖೆಯ ಒಂದು ಯೋಜನೆ. ಆ ಅಡಿನಲ್ಲಿ ಇವತ್ತು 8 ಜನ ನಮಗೆ ಅರ್ಜಿಯನ್ನು ಬೆಳಗ್ಗೆ ಕೊಟ್ಟಿದ್ದಾರೆ. ಅವುಗಳನ್ನು ನಾವು ಇತ್ಯರ್ಥಪಡಿಸಲಿಕ್ಕೆ ಕ್ರಮ ತಗೋತಾ ಇದ್ದೀವಿ. ಈ ಮೂಲಕ ನಾವು ಇವತ್ತು ಇಡೀ ದಿನ ಈ ಗ್ರಾಮದಲ್ಲಿ ಇದ್ದು ನಮ್ಮ ಇಲಾಖೆ ಮತ್ತು ಈ ವಿವಿಧ 19 ಇಲಾಖೆಯ ಅಧಿಕಾರಿಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಅದನ್ನು ಸಮನ್ವಯದೊಂದಿಗೆ ನಾವು ಈ ಕಾರ್ಯವನ್ನು ಮಾಡಲಿಕ್ಕಿದ್ದೀವಿ. ನಮ್ಮದೇ ಅಧ್ಯಕ್ಷರು, ಪಂಚಾಯತಿ ಉಪಾಧ್ಯಕ್ಷರು ಮತ್ತು PDO ಅವರು ಎಲ್ಲರೂ ಕೂಡ ಸಹಕಾರವನ್ನು ಮಾಡಿದ್ದಾರೆ. ಎಲ್ಲ ಇಲಾಖಾಧಿಕಾರಿಗಳು ನನ್ನ ಜೊತೆ ಇದ್ದಾರೆ. ಕಾರ್ಯಕ್ರಮ ನಾವು ಮುಂದುವರಿಸ್ತಾ ಇದ್ದೀವಿ. ನಮಸ್ಕಾರ. ಥ್ಯಾಂಕ್ ಯು.